73ನೇ ಗಣರಾಜ್ಯೋತ್ಸವ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಜರುಗಿತು. ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ರಾಜಶೇಖರ ಮೂರ್ತಿ ಧ್ವಜಾರೋಹಣ ಮಾಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಹಲವಾರು ಭಾಷೆ, ಜಾತಿ, ಧರ್ಮಗಳ ಭಾರತ ದೇಶದಲ್ಲಿ 40 ಕೋಟಿ ಜನಸಂಖ್ಯೆ ಇರುವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಲಾದ ಸಂವಿಧಾನ 140 ಕೋಟಿ ಜನ ಇರುವ ಇಂದಿನ ದಿನಕ್ಕೂ ಸೂಕ್ತವಾಗುವಂತೆ ಮಾಡಲಾಗಿದೆ. ದೇಶದ ಅನೇಕ ಜನರ ದೂರದರ್ಶಿತ್ವದ ಫಲ ಇದಾಗಿದ್ದು, ದೇಶ ಮುಖ್ಯ ಎನ್ನುವ ಭಾವನೆಯನ್ನ ಭಾರತೀಯರು ಅಳವಡಿಸಿಕೊಳ್ಳಬೇಕು ಎಂದರು. ನಿವೃತ್ತ ಮುಖ್ಯೋಪಾಧ್ಯಾಯ ರುತಿಮಪ್ಪ ಶೆಟ್ಟಿ ಮುಖ್ಯ ಭಾಷಣ ಮಾಡಿದರು. ಬ್ರಹ್ಮಾವರ ಪೊಲೀಸ್ ಠಾಣಾಧಿಕಾರಿ ಗುರುನಾಥ್ ಬಿ ಇವರ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ಮತ್ತು ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ನಡೆಯಿತು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ವಿ. ಇಬ್ರಾಹಿಂಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಟಿ ನಾಯ್ಕ್, ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ ಹಂದಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉದಯ್ ಪೂಜಾರಿ ಇನ್ನಿತರ ಅನೇಕ ಗಣ್ಯರು ಭಾಗವಹಿಸಿದರು. 1947 ಆಗಸ್ಟ್ 15ಗೆ ಮೊದಲು ನಾವೆಲ್ಲರೂ ನೆನಪಿಸಿಕೊಳ್ಬೇಕು. ಒಂದನೆಯದಾಗಿ ಈ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಂತ ಮಹಾನ್ ಚೇತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯನ್ನು ನಮ್ಮ ಈ ಗಣರಾಜ್ಯೋತ್ಸವದಲ್ಲಿ ಸಲ್ಲಿಸಿಕೊಳ್ತೇವೆ. ಎರಡನೆಯದಾಗಿ ಆ ದೇಶ ಭಾರತಕ್ಕೆ ಅಖಂಡವಾದ ಒಂದು ರೂಪವನ್ನು ಕೊಟ್ಟು 560ಕ್ಕೂ ಹೆಚ್ಚಿನ ಸಂಸ್ಥಾನಗಳನ್ನು ಒಂದುಗೂಡಿಸಿಕೊಟ್ಟ ಬಾಲ್ಡೋಲಿಯ ಸರದಾರ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನ ನವಭಾರತದ ನಿರ್ಮಾತೃ ಅಂತ ಗುರುತಿಸ್ತೇವೆ. ಹಾಗಾಗಿ ಎಲ್ಲ ಜಾತಿಗಳನ್ನ ನಾನು ಅಂದ್ಕೊಳ್ಳೋದೇನು ಅಂದ್ರೆ, ಒಂದು ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದನ್ನ ಒಂದು ಮಾಡಬೇಕು ಅಂತ ನನಗೆ ಅನಿಸ್ತು. ಅದು ಸಾಧ್ಯ ಆಗ್ಬೇಕಾದ್ರೆ ನಾವು ನಮ್ಮ ಜಾತಿಯ ಈಗೋಗಳನ್ನ ಬಿಟ್ಬಿಡ್ಬೇಕು. ಇಷ್ಟೆಲ್ಲ ಹೇಳ್ತಾ ನಾನು ಒಂದು